ಸರ್ಕಾರಿ ಬಸ್ ನೌಕರರು ಸಾರಿಗೆ ಮುಷ್ಕರ ಮುಂದುವರಿಸಿದ ಹಿನ್ನೆಲೆಯಲ್ಲಿ ಸಾರಿಗೆ ಇಲಾಖೆಯ ಅಧಿಕಾರಿಗಳ ಮನವಿ ಮೇರೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಒಟ್ಟು 117 ಖಾಸಗಿ ಬಸ್ಗಳು ರಸ್ತೆಗಿಳಿದು ಸಾರ್ವಜನಿಕರಿಗೆ ಸೇವೆಯನ್ನ ನೀಡುತ್ತಿದೆ. ವಿಟ್ಲ ಭಾಗದಲ್ಲಿ ಶನಿವಾರ ಸರ್ಕಾರಿ ಬಸ್ ನೌಕರರು ಮುಷ್ಕರಕ್ಕೆ ಬೆಂಬಲವನ್ನ ಸೂಚಿಸಿದ್ದರಿಂದ ಮಂಗಳೂರು ಕಡೆಗೆ ತೆರಳುವ ಪ್ರಯಾಣಿಕರು ತೊಂದರೆ ಅನುಭವಿಸಿದ್ರು. ಭಾನುವಾರ ಹಲವೆಡೆ ಮದುವೆ ಮೊದಲಾದ ಕಾರ್ಯಕ್ರಮ ಇದ್ದುದರಿಂದ ಜನರು ತೊಂದರೆ ಅನುಭವಿಸಿದ್ರು. ಇದೀಗ ಸೋಮವಾರ ಕಾಂಟ್ರಾಕ್ಟ್ ಗ್ಯಾರೇಜ್ ಬಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಗೆ ಇಳಿದಿವೆ. ಮಂಗಳೂರಿನಿಂದ ಧರ್ಮಸ್ಥಳಕ್ಕೆ 17, ಮಂಗಳೂರಿನಿಂದ ವಿಟ್ಲ ಕಡೆಗೆ 30, ಮಂಗಳೂರಿನಿಂದ ಪುತ್ತೂರಿಗೆ 40 ಹಾಗೂ ಪಿನಂಗಡಿಗೆ 30 ಬಸ್ಗಳು ಸಂಚಾರ ಮಾಡುತ್ತಿದೆ. ಉಳಿದ ದಿನ ವಿಟ್ಲಕ್ಕೆ 13, ಪುತ್ತೂರಿಗೆ 15, ಪಿನಂಗಡಿಗೆ 17, ಧರ್ಮಸ್ಥಳಕ್ಕೆ ಯಾವುದೇ ಕಾಂಟ್ರಾಕ್ಟ್ ಕ್ಯಾರೇಜ್ ಬಸ್ಗಳು ಸಂಚಾರ ಮಾಡುತ್ತಿರಲಿಲ್ಲ. ಸಾರಿಗೆ ಮುಷ್ಕರದಿಂದ ಕಂಗೆಟ್ಟ ಜನರಿಗೆ ಖಾಸಗಿ ಬಸ್ಗಳು ಸೇವೆ ನೀಡಲು ಮುಂದಾಗಿವೆ. ಸಾರಿಗೆ ಅಧಿಕಾರಿ ವರ್ಣಕರ್ ಹಾಗೂ ಮೆಲ್ಕಾರ್ ಸಾರಿಗೆ ಅಧಿಕಾರಿ ಚರಣ್ ಅವರು ಆಗಮಿಸಿ ಖಾಸಗಿ ಬಸ್ಗಳನ್ನು ರಸ್ತೆಗಿಳಿಯುವಂತೆ ಸೂಚನೆ ನೀಡಿದ್ದಾರೆ. ಬೆಳಗ್ಗೆಯಿಂದಲೇ ಖಾಸಗಿ ಬಸ್ನಲ್ಲಿ ಜನರು ತುಂಬಿದ್ದು ಹೆಚ್ಚುವರಿ ಬಸ್ ಒದಗಿಸಿದ್ದರಿಂದ ಸಾರ್ವಜನಿಕರಿಗೆ ಮತ್ತಷ್ಟು ಪ್ರಯೋಜನ ದೊರಕಿದೆ. ಸೋಮವಾರ ಸರ್ಕಾರಿ ಬಸ್ ಮುಷ್ಕರ ಮುಂದುವರೆಸಲಿದ್ದಾರೆ ಎಂಬ ಮಾಹಿತಿ ಹೊರಬೀಳುತ್ತಿದ್ದಂತೆಯೇ ಜಿಲ್ಲಾಡಳಿತ ಹಾಗೂ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಸಭೆ ಕರೆದು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಹೆಚ್ಚುವರಿ ಖಾಸಗಿ ಬಸ್ಗಳನ್ನು ರಸ್ತೆಗಿಳಿಸುವ ತೀರ್ಮಾನವನ್ನ ಕೈಗೊಂಡಿದ್ದರಿಂದ ಸಾರ್ವಜನಿಕರಿಗೆ ಪ್ರಯೋಜನ ಲಭಿಸಿದೆ. ದೂರ